ತೊಕ್ಕೋಟು ಸಾಯಿ ಪರಿವಾರ ತಂಡದ ಒಣಸಪಟ್ಟಣ ಪುಣ್ಯದ ಬೇಲೆ ಸೋಮವಾರ 24ನೇ ದಿನಕ್ಕೆ ದುಂಬರಿದನು. 24ನೇ ದಿನದ ಮೊಕಲಿನ ಒಣಸಪಟ್ಟಣ ಪುಣ್ಯದ ಬೇಲೆಗೆ ಬೆರೆಸಗಾಯ ಕೊರ್ನಕಲು ತೊಕ್ಕೋಟು ಭಟ್ನಗರ ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಸದಸ್ಯರು. ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಸದಸ್ಯರನ್ನ ಸಹಕಾರಡು ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ದೇವಸ್ಥಾನಡು ಶ್ರೀ ಭವಾನಿ ಶಂಕರ್ ಶಾಂತಿಯರ್ನ ಸಹಕಾರಡು ಅಡುಗೆಯನ್ನು ತಯಾರು ಮಾಡ್ತದೆ. ಉಳ್ಳಾಲ, ತೊಕ್ಕೋಟು, ಕಲ್ಲಾಪು, ಕುತ್ತಾರು, ಸೋಮೇಶ್ವರ 9 ಕೆರೆ ಪರಿಸರ ಇಂಚ ತಾದಿಭರಿತ ನಿರ್ಗತಿ ಕೆರೆಗೆ ನಿರಾಶ್ರಿತರಿಗೆ ಬೇಲೆ ಇಜ್ಜಂದೆ ಖಾಲಿಕೊಳ್ಳುವುದು ಪುನಃ ಕಟ್ಟಡ ಬಕ ಇತರ ಕಾರ್ಮಿಕರಿಗೆ ಸುಮಾರು 350 ಒಣಸಲೇನು ಮೊಕಲು ನಿರಂತರ 24ನೇ ದಿನಟ್ಟು ಪಟ್ಟೊಂದುಲ್ಲೇರು. आगे मत आओ, उधर ही रुको हम आते हैं. हम लाइन कर ले, पूरा जब कनेक्ट कर ले. आगे मत आओ. कर ले. ತೊಕ್ಕೋಟು ಸಾಯಿ ಪರಿವಾರ ಸದಸ್ಯರು ನಿರಂತರವಾದ ನಿರಾಶ್ರಿತರಿಗೆ ನಿರ್ಗತಿಕರಿಗೆ ಒಣಸಪಟ್ಟಣ ಎಡ್ಡೆ ಸೇವೆಯನ್ನು ಮಲ್ತೊಂದುಳ್ಳರು. ಇಂದಕ್ಕೆ 24ನೇ ದಿನದ ಸೇವೆಗೆ ತಂಕುಲು ಭಟ್ನಗರ ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಸದಸ್ಯರು ಕೈ ಜೋಡಿಸಾದ ಇನ್ನೊಂದು ಮಲ್ಲ ಪುಣ್ಯದ ಬೇಲೆ ಪಂಡದು ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಹಿರಿಯ ಸದಸ್ಯರು ಉಳ್ಳಾಲ ವಲಯ ಬಂಟರ ಸಂಘದ ಅಧ್ಯಕ್ಷರು ಶ್ರೀ ಜಿತೇಂದ್ರ ಶೆಟ್ಟಿ ತಲಪಾಡಿ ಕುತ್ತು ತೆರಿಪಾದರು. ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ತೊಕ್ಕೋಟು ಇದರ ವತಿಯಿಂದ ಸಾಯಿ ಪರಿವಾರನ ಒಂದಿಗೆ ನಾವು ಇವತ್ತೊಂದು ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಅರ್ಹರಿಗೆ ಅಗತ್ಯ ಇರುವವರಿಗೆ ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಪ್ರಸ್ತುತ ಪರಿಸ್ಥಿತಿ ಇಡೀ ನಮ್ಮ ದೇಶ ಅಂತ ಹೇಳಲಿಕ್ಕಿಲ್ಲ, ನಾನು ಇಡೀ ಪ್ರಪಂಚದಲ್ಲೇ ನಾವು ಮಹತ್ತರವಾದಂತಹ ಒಂದು ಘಟ್ಟದಲ್ಲಿದ್ದೇವೆ. ನಮ್ಮ ದೇಶಕ್ಕೆ ಮಹಾಮಾರಿ ಕೊರೋನಾ ಅಂಟಿಕೊಂಡಿದೆ. ಯಾಕಂತ ಹೇಳಿದರೆ ಸುಮಾರು 1 ತಿಂಗಳು ಕಳೆದರೂ ಕೂಡ ಇದರ ಹಾವಳಿ ಕಡಿಮೆ ಆಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಎಷ್ಟು ಅರ್ಹರಿದ್ದವರು ಕೂಡ ಈಗ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಊಟ, ದಿನೋಪಯೋಗಿ ವಸ್ತುಗಳ ಬಹಳ ಅಗತ್ಯ ಕಾಡ್ತಾ ಉಂಟು. ನಾವೆಲ್ಲ ಕಡೆ ಕೂಡ ಈ ಆಹಾರದ ಪೊಟ್ಟಣಗಳನ್ನು ಅದೇ ರೀತಿ ಒಂದು ಕಿಟ್ ಮೂಲಕ ಕೂಡ ಸಮಾಜದ ಅಪೇಕ್ಷಿತರಿಗೆ ಕೊಡ್ತಾ ಇದ್ದೇವೆ. ಆ ದೃಷ್ಟಿಯಲ್ಲಿ ನಾವು ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ರಾಕೇಶ್ ಬೈಪಾಸ್, ಅದೇ ರೀತಿ ಮಾಜಿ ಅಧ್ಯಕ್ಷರಾದಂಥ ದಾಮೋದರ್ ಆಚಾರಿ, ಅದೇ ರೀತಿ ಉಪಾಧ್ಯಕ್ಷ ಅಧ್ಯಕ್ಷರಾದಂಥ ಜಗದೀಶ್ ಸುಲಾಯಿ, ಅದೇ ರೀತಿ ಎಲ್ಲ ನಾವು ಪದಾಧಿಕಾರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ. ನಾವು ನಿಜವಾಗಿಯೂ ಕೂಡ ಸಾಯಿ ಪರಿವಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಮಹತ್ತರವಾದಂಥ ದೇವರು ಮೆಚ್ಚುವಂಥ ಕೆಲಸ ಇದು. ಯಾಕಂತ ಹೇಳಿದರೆ ನಿರಂತರವಾಗಿ ಇವತ್ತು 24ನೇ ದಿನಕ್ಕೆ ಅವರ ಕಾರ್ಯಕ್ರಮ ಮುಂದುವರಿದಿದೆ. ಎಲ್ಲ ಕಡೆ ಕೇಳಿದರೂ ಕೂಡ ಅವರ ಸೇವೆಯನ್ನು ಸ್ಮರಿಸ್ತಾ ಇದ್ದಾರೆ. ಅನ್ನದಾನ ಮಹಾದಾನ,
ಈ ಸೇವೆಯನ್ನು ಮಾಡುವಂಥ ಭಾಗ್ಯ ನಮ್ಮ ಶಕ್ತಿ ಭಾರತ ವ್ಯಾಯಾಮ ಶಾಲೆಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ನಮ್ಮ ಸರ್ಕಾರ ಕೊಟ್ಟಂತಹ ಏನು ಚೌಕಟ್ಟು ಉಂಟು, ಮಾರ್ಗದರ್ಶನ ಏನುಂಟು ಅದನ್ನು ಎಲ್ಲರೂ ಕೂಡ ಪಾಲಿಸಬೇಕು. ಯಾಕಂತ ಹೇಳಿದರೆ ಈ ಒಂದು 6 ಫೀಟ್ ಗ್ಯಾಪ್ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಒಬ್ಬೊಬ್ಬರು ನಿಲ್ಲಬೇಕಾದ್ರೆ ಇದನ್ನೆಲ್ಲರೂ ಕೂಡ ಪಾಲಿಸಬೇಕು. ಪಾಲಿಸದಿದ್ದರೆ ನಾಳ್ದು ಬರುವಂಥ ಸಮಸ್ಯೆ ಏನುಂಟು ಇದಕ್ಕೆ ನಾವೇ ಹೊಣೆಗಾರರಾಗ್ತೀವಿ. ಈ ದೃಷ್ಟಿಯಲ್ಲಿ ಸಾಯಿ ಪರಿವಾರವನ್ನು ವಂದಿಸುತ್ತಾ ಅದೇ ರೀತಿ ಇನ್ನೂ ಹೆಚ್ಚಿನ ಜನಕ್ಕೆ ಇದು ಮೀಡಿಯಾದ ಮೂಲಕ ಪ್ರಸಾರವಾಗಿ ಹೆಚ್ಚಿನ ಜನಕ್ಕೆ ಈ ರೀತಿಯ ಒಂದು ಸಹಾಯ ಮಾಡುವಂಥ ಒಂದು ಅವಕಾಶ ಸಿಗಲಿ. ಎಲ್ಲರೂ ಕೂಡ ಸ್ವಲ್ಪ ಇದ್ದವರು ಸ್ವಲ್ಪ ಇಲ್ಲದವರಿಗೆ ಸಹಕಾರ ಮಾಡುವಂಥ ಒಂದು ದೊಡ್ಡ ಗುಣವನ್ನು ಬೆಳೆಸಲಿ ಅನ್ನುವ ದೃಷ್ಟಿಯೊಂದಿಗೆ ಶಕ್ತಿ ಭಾರತ ವ್ಯಾಯಾಮ ಶಾಲೆಯವರು ನಾವು ಈ ಒಂದು ಸೇವೆಯನ್ನು ನಡೆಸಿಕೊಡ್ತಾ ಇದ್ದೀವಿ. ಧನ್ಯವಾದ. ಬೇಲೆ ಮನ್ಪುನ ವರ್ಗ ಇನ್ನು ಬೇಲೆ ಇಜ್ಜಂದೆ ಕುಲ್ಲೋಡಾಯಿನ ಸ್ಥಿತಿ ಇನ್ನು ಮಲ್ಲ ಸಂಕಷ್ಟದ ಪೊರ್ತು ಇಂಚಿತ್ತಿ ಸಂಕಷ್ಟದ ಪೊರ್ತುಡು ಅಕಲ್ನ ಬಡವನು ದಿಂಜವನಿ ಪಂಡ ಅವು ಅಗತ್ಯ ಬಕ ಆವಡಾಯಿನ ಪುಣ್ಯದ ಬೇಲೆ ಪಂಡದು ತೊಕ್ಕೋಟು ಸಾಯಿ ಪರಿವಾರದ ಸದಸ್ಯರಿಗೂ ಬಕ ಇದಕ್ಕೆ ಸಹಕಾರ ಕೊರ್ಪಿನ ದಾನಿಲೆಗ್ ಉಳ್ಳಾಲ ಭಾರತ್ ಶಾಲೆದ ನಿವೃತ್ತ ಅಧ್ಯಾಪಕರು ಶ್ರೀ ವಾಸುದೇವರಾವ್ ಮಾಸ್ಟ್ರು ಅಭಿನಂದನದ ಪಾತೆರ ಬಂಡೇರು. ಸಾಯಿ ಪರಿವಾರನವರು ತೊಕ್ಕೊಟ್ಟಿನ ಈ ಪರಿಸರದಲ್ಲಿ 24 ದಿವಸಗಳಿಂದ ಅನ್ನದಾನ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಅತಿ ಅಗತ್ಯ ಇರುವಂತಹವರಿಗೆ ಈ ಸೇವೆ ಸಲ್ಲುತ್ತಾ ಇದೆ. ನಿಜವಾಗಿ ಯಾರು ಈ ಸಂದರ್ಭದಲ್ಲಿ ಆಹಾರವನ್ನು ಪಡ್ಕೊಳ್ತಾ ಇದ್ದಾರೆ, ನಿಜವಾಗಿ ಅವರೆಲ್ಲ ಸ್ವಾವಲಂಬಿಗಳು. ಇಷ್ಟು ದಿವಸ ದುಡಿದು ತಿಂತಾಯಿದ್ರು, ಈಗ ಉದ್ಯೋಗ ಇಲ್ಲ ಮತ್ತು ಯಾವುದೇ ರೀತಿಯಲ್ಲಿ ತಮ್ಮ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಅಸಾಧ್ಯ ಆಗಿದೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಆಸರಿಯಾಗಿ ಸಾಯಿ ಪರಿವಾರನವರು ಕಿಂಚಿತ್ ಅನ್ನದಾನವನ್ನು ನೀಡುವ ಮೂಲಕ ಅವರಲ್ಲಿ ಮತ್ತಷ್ಟು ಶಕ್ತಿಯನ್ನು ಉಳಿಸುವ ಉತ್ಸಾಹವನ್ನು ಅವರು ಬೆಳೆಸ್ತಾ ಇದ್ದಾರೆ. ಇಂತಹ ಕಾರ್ಯಗಳ ನಡೆಯಲ್ಲಿ ನಮ್ಮ ಜನ ಸಂಕಷ್ಟದ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ಯಾರಿಗೆ ಅಗತ್ಯ ಇದೆ ಅವರಿಗೆ ನೆರವು ನೀಡುವ ಮೂಲಕ ನಮ್ಮ ಸಮಾಜವನ್ನು ಕಾಪಾಡೋಣ. ಪ್ರತಿಯೊಬ್ಬರಲ್ಲಿ ಒಂದು ಕಳಕಳಿಯ ವಿನಂತಿ, ಅತಿ ಅಗತ್ಯ ಇಲ್ಲದ ಇರುವಂತಹ ಸಂದರ್ಭಗಳಲ್ಲಿ ತಮ್ಮ ಮನೆಯಲ್ಲಿಯೇ ಇದ್ದುಕೊಂಡು ತಾವು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವುದೇ ನಮ್ಮ ದೇಶ ಸೇವೆ ಅಂತ ನಾನು ಭಾವಿಸಿಕೊಳ್ತೇನೆ. ನಮಸ್ಕಾರ. ಶಕ್ತಿ ಭಾರತ್ ವ್ಯಾಯಾಮ ಶಾಲೆದ ಅಧ್ಯಕ್ಷರು ಶ್ರೀ ರಾಕೇಶ್ ಬೈಪಾಸ್, ಪದಾಧಿಕಾರಿಗಳು ಸರ್ವಶ್ರೀ ದಾಮೋದರ ಪಿಲಾರ್, ಜಗದೀಶ್ ಸುಲಾಯ, ಗೌತಮ್ ಪೈ, ಗಣೇಶ್ ಕುಲಾಲ್, ಪರಿಸರ ಪ್ರೇಮಿ ಶ್ರೀ ಮಾಧವ್ ಉಳ್ಳಾಲ್, ಸಾಯಿ ಪರಿವಾರದ ಸರ್ವಶ್ರೀ ಪ್ರವೀಣೇಶ್ ಕುಂಪಲ, ಪುರುಷೋತ್ತಮ ಕಲ್ಲಾಪು, ಗಣೇಶ್ ಶಿಲ್ಪಿ, ಹಿಂದೂ ಯುವ ಸೇನೆದ ದೀಕ್ಷಿತ್ ತುಕ್ಕೋಟು, ಪ್ರವೀಣ್ ಶ್ರೀಯನ್, ಸತೀಶ್ ಭಟ್ನಗರ, ಹರ್ಷರಾಜ್ ಕುಂಪಲ ಈ ಪೊರ್ತು ಒಟ್ಟಿಗೆ ಇದ್ದೇವೆ.